ಮಾಹಿತಿ ಪ್ರಕಾರ ಸಂಡೇ ಅದೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾಹಿತಿ ಸ್ಪ್ರೆಡ್ ಆಯಿತು ದಟ್ ಹೈಲ್ಯಾಂಡ್ ಹಾಸ್ಪಿಟಲಲ್ಲಿ ಒಂದು ಲೇಡಿ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಅವಳು NT India ಪೋಸ್ಟ್ ಹಾಕಿದ್ದಾರೆ. ಸೊ ಇಮಿಡಿಯೇಟ್ಲಿ ನಾವು ಶಿವಮೊಗ್ಗ ಕಾಗ್ನಿಷನ್ ತಗೊಂಡು ಹಾಸ್ಪಿಟಲ್ದು ಗಮನಕ್ಕೆ ತಂದಿದ್ದೀವಿ. ಹಾಸ್ಪಿಟಲ್ ಕಂಪ್ಲೇಂಟ್ ಆಧಾರ ಮೇಲೆ ನಾವು 353 BNS ಪ್ರಕಾರ ಕೇಸ್ ದಾಖಲು ಮಾಡಿ ತನಿಖೆ ಮುಂದುವರಿಸಿದ್ದೀವಿ. ಲೇಡಿ ಯಾರ ಮೇಲೆ ಆರೋಪ ಇದೆ ಅವರಿಗೆ ಸ್ಟೇಷನ್ಗೆ ಕರೆದು ವಿಚಾರಣೆ ಪ್ರಾರಂಭ ಮಾಡಿದ್ದೀವಿ. ಯಾವ ಮೊಬೈಲ್ ಅವಳು ಬಳಕೆ ಮಾಡಿದ್ದಾರೆ ಅದ್ರದ್ದು ದೂಡು ಕೂಡ ನಾವು ಈಗ ಸೀಸ್ ಮಾಡಿ ಫೊರೆನ್ಸಿಕ್ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಡಾಕ್ಟರ್ ಅತೀಫಾ and she works as in Highland Hospital and section is 353 and 196 BNS. She is from Mangalore only. ಅಲ್ಲಿ ನನ್ನ ಇರೋದು ಮಾಹಿತಿ ಪ್ರಕಾರ ಅವರಿಗೆ ಸಸ್ಪೆಂಡ್ ಮಾಡಿದ್ದಾರೆ ಅಲ್ಲಿಂದ.